ನೋಡಿ, ಇದೇ ಉಡುಪಿಯಿಂದಲೇ ಈ ಹಿಜಾಬ್ ವಿಚಾರ ಇಡೀ ಜಗತ್ತಿಗೆ ಬೆಳಕಿಗೆ ಬಂದಿದ್ದಂಥದ್ದು ಇಲ್ಲಿಂದಲೇ ಶುರುವಾಗಿದ್ದು. ಮಾನ್ಯ ರಘುಪತಿ ಭಟ್ರು, ನಮ್ಮ ಸನ್ಮಾನ್ಯ ಶಾಸಕರು, ಉಡುಪಿನಲ್ಲಿ ಅಪಾರವಾದಂತಹ ಜನಪರ ಕಾರ್ಯಗಳ ಮುಖಾಂತರವಾಗಿ ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡಿರೋರು. ಅವರು ಏನು ನಮ್ಮ ಸಮವಸ್ತ್ರ ಸಂಹಿತೆ ಇದೆ ಅದಕ್ಕನುಗುಣವಾಗಿ ಅವರೇ ಅಧ್ಯಕ್ಷರಾಗಿರುವಂತಹ ಒಂದು ಶಾಲೆ ಕಾಲೇಜಿನ ಸಮಿತಿಯಲ್ಲಿ ನಿಂತ್ಕೊಂಡು ಸಮವಸ್ತ್ರ ಕಡ್ಡಾಯ, ಸಮವಸ್ತ್ರದ ಆಚೆಗೆ ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದರು. ಒಳ್ಳೆ ವಿಚಾರ ಇದು. ಜಗತ್ತಿನಲ್ಲಿ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಕೂಡ ಸಮವಸ್ತ್ರ ಇದೆ. ಆ ಸಮವಸ್ತ್ರ ಸಂಹಿತೆಯನ್ನು ಪಾಲಿಸಿ ಅಂತ ಹೇಳಿ ಅವರು ಅವತ್ತು ಭಾಳ ಕಟ್ಟುನಿಟ್ಟಾಗಿ ಆದೇಶವನ್ನು ಕೊಟ್ಟರು. ಅವು ಕೊನೆಗೆ ಕೋರ್ಟ್ ಮೆಟ್ಟಿಲೇರಿದ ಮೇಲೆ ಕೋರ್ಟ್ ಏನು ತೀರ್ಪನ್ನು ಕೊಡ್ತು? ಏನು ರಘುಪತಿ ಭಟ್ರು ಅವತ್ತು ವಿಚಾರವನ್ನು ಕೈಗೆತ್ಕೊಂಡ್ರು, ಆ ವಿಚಾರಕ್ಕೆ ಅನುಗುಣವಾಗಿ ಪೂರಕವಾಗಿ ಹೈಕೋರ್ಟು ಎಲ್ಲ ಮಜಲುಗಳನ್ನು ಕೂಡ ನೋಡಿಬಿಟ್ಟು ತೀರ್ಪನ್ನು ಕೊಡ್ತು. ಕೋರ್ಟಿನ ತೀರ್ಪಿಗೆ ಗೌರವ ಕೊಡುವಂತಹ ಮನೋಭಾವನೆಯನ್ನು ಈಗ ಮತ್ತೆ ತಕರಾರು ಎತ್ತಲಿಕ್ಕೆ ಹೊರಟಿರೋರು ಕಲ್ತ್ಕೋಬೇಕೇ ಹೊರತು, ಇಲ್ಲ ನಮಗೆ ದೇಶಕ್ಕಿಂತ ಸಂವಿಧಾನಕ್ಕಿಂತ ನಮ್ಮದು ಯಾವುದೋ ಧರ್ಮನೇ ದೊಡ್ಡದು ಅಂತಂತಿದ್ರೆ ಈ ಸಮಸ್ಯೆ ಇದೇ ಥರ ಮುಂದುವರಿತೆ. ನಮ್ಮ ಪಠ್ಯ ಪುಸ್ತಕ ಪರಿಷ್ಕರಣೆಯಲ್ಲಿ ಸಮಾಜ ಸೋಷಿಯಲ್ ಸ್ಟಡೀಸು ಮತ್ತು ಕನ್ನಡ ಪಠ್ಯವನ್ನು ಪರಿಷ್ಕರಣೆ ಮಾಡಿದ್ದೀವಿ. ಈ ಬಗ್ಗೆ ಇಲ್ಲದ ಊಹಾಪೋಹಗಳನ್ನು ಕಾಂಗ್ರೆಸ್ನವರು, ವಿಶೇಷವಾಗಿ ಸಿದ್ದರಾಮಯ್ಯನವರು, DK ಅವರು, ಹಾಗೆ ಕೆಲವು ರೈಟರ್ಸ್ಗಳು, ಬರಗೂರು ರಾಮಚಂದ್ರಪ್ಪ ಅವರು ಇರ್ಬೋದು, ದೇವನೂರು ಮಹಾದೇವ್ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಹಬ್ಬಿಸುವಂತಹ ಊಹಾಪೋಹಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ನಮ್ಮ ಶಿಕ್ಷಣ ಖಾತೆ ಸಚಿವರಾಗಿರುವಂಥ BC ನಾಗೇಶ್ ಅವರು ಇರ್ಬೋದು, ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿಯ ಅಧ್ಯಕ್ಷರಾಗಿರುವಂಥ ರೋಹಿತ್ ಚಕ್ರತೀರ್ಥ ಅವರು ಇರ್ಬೋದು, ಬಹಿರಂಗ ಚರ್ಚೆಗೆ ಬನ್ನಿ, ಕುಲ್ಲಂಕುಲ ಚರ್ಚೆ ಮಾಡೋಣ ಅಂತಂದರು. ಚರ್ಚೆಯಿಂದ ಯಾಕೆ ಪಲಾಯನ ಮಾಡ್ತಾರೆ? ಅಂದರೆ ಇವರಿಗೆ ಊಹಾಪೋಹಗಳನ್ನು, ಅನುಮಾನಗಳನ್ನು ಸೃಷ್ಟಿ ಮಾಡೋದು ಇವ್ರ ಉದ್ದೇಶ ಹೊರತು, ಈ ಥರ ಏನು ತಕರಾರು ಎತ್ತುತ್ತಿದ್ರಲ್ಲ, ತಕರಾರು ಎತ್ತಿರೋರನ್ನ ನಾನು ವಿಚಾರ ನಪುಂಸಕರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವ್ರ ಹತ್ರ ವಿಚಾರ ಇಲ್ಲ, ಬರೀ ಉಗುಳು ಅಷ್ಟೇ. ಅವರಲ್ಲಿ ವಿಚಾರ ನಪುಂಸಕತೆ ಅನ್ನೋದು ಕಾಡ್ತಾ ಇರೋದ್ರಿಂದಲೇ ಇವರು ಬರವಣಿಗೆಯನ್ನು ಬಿಟ್ಟು ಎಷ್ಟೋ ವರ್ಷಗಳಾಗಿ ಮೈಕ್ ಮುಂದೆ ನಿಂತ್ಕೊಂಡು ಇವತ್ತು ಮೈಕಾಸುರರಾಗಿದ್ದಾರೆ. ಇವರಲ್ಲಿ ವಿಚಾರ ನಪುಂಸಕತೆ ಇಲ್ಲ ಅಂತಂದರೆ ಬಹಿರಂಗವಾಗಿ ಚರ್ಚೆಗೆ ಬರಲಿ. ಯಾವುದನ್ನು ಬಿಟ್ಟಿದ್ದಾರೆ, ಯಾರು ಬಿಟ್ಟಿದ್ದಾರೆ, ಅಥವಾ ಬಿಟ್ಟಿದ್ದು ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಬಿಟ್ಟಿದ್ದಾರೆ? ಭಗತ್ ಸಿಂಗ್ ಬಿಟ್ಟಿದ್ರು ಅಂತ ಹೇಳಿದ್ರೆ 10th ಸಪ್ಲಿಮೆಂಟ್ರಿ ಪಠ್ಯದಲ್ಲಿ ಭಗತ್ ಸಿಂಗ್ ಇಲ್ವ? ಹಾಗಾದರೆ ನಾರಾಯಣ್ ಗುರುದ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಾರಾಯಣ್ ಗುರುದ್ದು ಸೋಷಿಯಲ್ ಸ್ಟಡೀಸ್ ಬದಲಾಗಿ ಕನ್ನಡ ಪಠ್ಯದಲ್ಲಿ ಹಾಕಿದ್ದಾರೆ 10th. ನಾರಾಯಣ್ ಗುರುದ್ದು 7ನೇ ಕ್ಲಾಸಲ್ಲೂ ಕೂಡ ಪಾಠ ಇದೆ. ಮತ್ತು ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ?